ಹೋಗುವಾಗ ಮೊನ್ನೆ ಸಹ ಹೋಗಿ ಕೇಳುವಾಗ ಅವರು ಹೇಳೋದು ಒಂದೇ ಮಾತು ಏನಂತ ಹೇಳಿದರೆ ಪ್ರೊಸೆಸರಲ್ಲಿದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ನಾನು ಕೇಳೋದು ಈಗ ನಂದು ಸಿಟಿ ಕಾರ್ಪೊರೇಷನಲ್ಲಿ ಇರುವಂಥದ್ದು. ನಾನೀಗ ನನ್ನ ಹೆಂಡತಿ ಹೆಸರಲ್ಲಿ ಗಾಡಿ ತೆಗೆದ ನಂತರ ನಾನು ಎಲ್ಲಿ ಹೋಗಿ ದುಡಿಬೇಕು? ಅವರು ಈ ರಿಕ್ಷಾ ಚಾಲಕರ ಹೋರಾಟ ತೀವ್ರ. ಪರ್ಮಿಟ್ ವಲಯ ನಿಯಮ, ಪಾರ್ಕಿಂಗ್ സമസ്യയ്ക്ക് പരിഹാരಕ್ಕೆ ಆಗ್ರಹ. യൂണിറ്റി ഹോസ്പിറ്റൽ 4 പതിറ്റാണ്ടുകാലത്തെ വിശ്വസ്ത സേവന പാരമ്പര്യവുമായി അത്യാധുനിക സംവിധാനങ്ങളുമായി യൂണിറ്റി ഹോസ്പിറ്റൽ മംഗലാപുരം. ഫോൺ 0824243155. യൂണിറ്റി ഹോസ്പിറ്റൽ. എക്സ്പെക്ട് ലൈഫ്. ಪರ್ಮಿಟ್ ಗೊಂದಲ, ವಲಯವಾರು ಸಂಚಾರ ನಿಯಮ, ಪಾರ್ಕಿಂಗ್ ಸಮಸ್ಯೆ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಮಂಗಳೂರಿನ ಈ ರಿಕ್ಷಾ ಚಾಲಕರು ಹೋರಾಟ ತೀವ್ರಗೊಳಿಸಲು ನಿರ್ಧರಿಸಿದ್ದಾರೆ. ಟೀಮ್ ಗ್ರೀನ್ ಸಿಟಿಯ ಮಾಜಿ ಅಧ್ಯಕ್ಷ ಪ್ರಜೇಶ್ ಅವರ ಪ್ರಕಾರ ಜಿಲ್ಲಾಧಿಕಾರಿಗಳ ಸೂಚನೆಯಂತೆ ಅಗತ್ಯ ನಿಯಮಗಳು ಹಾಗೂ ದಾಖಲೆಗಳನ್ನು ಪೂರ್ಣಗೊಳಿಸಿದ್ದರೂ ಸುಮಾರು 99% ಚಾಲಕರಿಗೆ ಗ್ರಾಮಾಂತರ ಪರ್ಮಿಟ್ ನೀಡಲಾಗುತ್ತಿದೆ. ಕೆಲವೇ ಚಾಲಕರಿಗೆ ನಗರ ಪರ್ಮಿಟ್ ನೀಡುತ್ತಿರುವುದರಿಂದ ತಾರತಮ್ಯಕ್ಕೆ ಕಾರಣವಾಗಿದೆ ಎಂದು ಅವರು ಆರೋಪಿಸಿದ್ದಾರೆ. 99% ಜನರಿಗೆ ಗ್ರಾಮಾಂತರ ಪರ್ಮಿಟನ್ನು ನೀಡ್ತಾ ಇದ್ದಾರೆ. ಕೆಲವೇನೋ ಬೇರೆ ಜನಗಳಿಗೆ ಇಲ್ಲಿ ಸಿಟಿ ಪರ್ಮಿಟ್ಗಳು ಲಭಿಸಿದ್ದಾವೆ. ಇನ್ನೊಂದು ಏನಂತ ಹೇಳಿದರೆ, ಮೊನ್ನೆ ನಾವು ಹೋಗಿ ತಗೊಳ್ಳುವಾಗ ಅದಕ್ಕೊಂದು ಸೀಲ್ ಹಾಕಿ ಕೊಟ್ಟಿದ್ದಾರೆ. ಸೀಲು ಹಾಕಿ ಕೊಟ್ಟಂಥ ಪರ್ಮಿಟ್ ನಮ್ಮ ಹತ್ರ ಇದೆ, ತೋರಿಸ್ತೇನೆ ನಾನು ಬೇಕಾದರೆ. ಅದರಲ್ಲಿ ಏನು ಹಾಕಿದ್ದಾರೆ ಅಂತ ಹೇಳಿದರೆ, ಈ ರೀತಿ ಒಂದು ಇದು ಮಾಡಿ ಮೆನ್ಷನ್ ಮಾಡಿದ್ದಾರೆ. ಯಾಕೆಂತ ಹೇಳಿದರೆ ಇದು ನಮಗೆ ಸಮಂಜಸ ಕಾಣಲಿಲ್ಲ. ಯಾಕೆ ಅಂತ ಹೇಳಿದರೆ ನಾವೇನಾಗಿದೆ ಅಂತ ಹೇಳಿದರೆ ನೀರ ಮೇಲಿನ ಗುಳ್ಳೆ ಥರ ಆಗಿದೆ. ಯಾವಾಗ ಒಡೆದೋಗ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಇವರು ಕೋರ್ಟ್ ಆದೇಶ ಬರುವವರೆಗೆ ನೀವು ಸಿಟಿಯಲ್ಲಿ ದುಡೀರಿ, ಮತ್ತೆ ನಾವು ಹೇಳ್ತೇವೆ ಅಂತ ಹೇಳಿದರೆ ನಾವು ಆಮೇಲೆ ಇವರು ಸಡನ್ನಾಗಿ ನೀವು ಗ್ರಾಮಾಂತರಕ್ಕೆ ಹೋಗಿ ಅಂತ ಹೇಳಿದಾಗ ನಾವು ಏನು ಮಾಡಬೇಕು? ಗ್ರಾಮಾಂತರದಲ್ಲಿ ಹೋಗಿ. ಮಂಗಳೂರಿನಲ್ಲಿ ಜಾರಿಯಲ್ಲಿರುವ ವಲಯವಾರು ಸಂಚಾರ ನಿಯಮಕ್ಕೂ ಚಾಲಕರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಈ ನಿಯಮದಿಂದಾಗಿ ಚಾಲಕರು ಪದೇ ಪದೇ ನ್ಯಾಯಾಲಯ ಹಾಗೂ ಸರ್ಕಾರಿ ಕಚೇರಿಗಳಿಗೆ ಅಲೆಯಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಅವರು ಹೇಳಿದ್ದಾರೆ. ಪರ್ಮಿಟ್ಗಳ ಮೇಲೆ ಷರತ್ತುಬದ್ಧ ಮುದ್ರೆ ಹಾಕುತ್ತಿರುವ ಕ್ರಮವು ಚಾಲಕರಲ್ಲಿ ಆತಂಕ ಮೂಡಿಸಿದೆ. ಇದರ ಜೊತೆಗೆ ನಗರದಲ್ಲಿ ಸೂಕ್ತ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲದಿರುವುದರಿಂದ ಚಾಲಕರು ವಿಶ್ರಾಂತಿ ಪಡೆಯಲು ಸಾಧ್ಯವಾಗದೆ ನಿರಂತರವಾಗಿ ವಾಹನ ಚಲಾಯಿಸುವ ಪರಿಸ್ಥಿತಿ ಇದೆ. ಒಂದು ಬಾರಿ ಸಂಪೂರ್ಣ ಚಾರ್ಜ್ ಮಾಡಿದ ಈ ರಿಕ್ಷಾ ಸರಾಸರಿ 150 ಕಿಲೋಮೀಟರ್ ವರೆಗೆ ಸಂಚರಿಸಬಹುದಾದರೂ ಪಾರ್ಕಿಂಗ್ ಹಾಗೂ ಇತರ ಸಮಸ್ಯೆಗಳು ಚಾಲಕರ ಆದಾಯದ ಮೇಲೂ ಪರಿಣಾಮ ಬೀರುತ್ತಿವೆ ಎಂದು ಪ್ರಜೇಶ್ ತಿಳಿಸಿದ್ದಾರೆ. ಈಗಾಗಲೇ ಇರುವ ಸಮಸ್ಯೆಗಳಿಗೆ ಪರಿಹಾರ ಸಿಗುವ ಮುನ್ನವೇ ಮತ್ತಷ್ಟು 200 ಹೊಸ ಈ ರಿಕ್ಷಾ ಪರ್ಮಿಟ್ಗಳನ್ನು ನೀಡಲು ಮುಂದಾಗಿರುವುದಕ್ಕೂ ಚಾಲಕರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಈ ರಿಕ್ಷಾಗಳ ಸಂಖ್ಯೆ ಹೆಚ್ಚಾದರೆ ಚಾಲಕರ ಜೀವನೋಪಾಯದ ಮೇಲೆ ಪರಿಣಾಮ ಬೀರುವುದರ ಜೊತೆಗೆ ನಗರ ಸಂಚಾರದ ಮೇಲೂ ಒತ್ತಡ ಹೆಚ್ಚಾಗಬಹುದು ಎಂದು ಅವರು ಹೇಳಿದ್ದಾರೆ. ಅಧಿಕಾರಿಗಳ ಬದಲಾವಣೆಯೊಂದಿಗೆ ಪರ್ಮಿಟ್ ನಿಯಮಗಳಲ್ಲೂ ಬದಲಾವಣೆ ಆಗಿರುವುದು ಗೊಂದಲಕ್ಕೆ ಕಾರಣವಾಗಿದೆ. ಹಿಂದಿನ ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್ ಅವರ ಅವಧಿಯಲ್ಲಿ ಈ ರಿಕ್ಷಾಗಳಿಗೆ ಮುಕ್ತ ಸಂಚಾರಕ್ಕೆ ಅವಕಾಶವಿತ್ತು. ಬಳಿಕ ನಿಯಮಗಳಲ್ಲಿ ಹೊಸ ಬದಲಾವಣೆ ಆಗಿರುವುದರಿಂದ ಚಾಲಕರು ತೊಂದರೆ ಅನುಭವಿಸುತ್ತಿದ್ದಾರೆ ಎಂದು ಪ್ರಜೇಶ್ ತಿಳಿಸಿದ್ದಾರೆ.